ಗಾಯಗೊಂಡು ನರಳಾಡುತ್ತಿದ್ದ ಮನುಷ್ಯ ಮತ್ತು ಕೋತಿಯನ್ನ ಒಂದೇ ದಿನ ರಕ್ಷಿಸುವ ಮೂಲಕ ಕಾಪುವಿನ ಯುವಕರು ಮಾದರಿಯಾಗಿದ್ದಾರೆ. ಕಾಪುಪೇಟೆಯಲ್ಲಿ ತಿರುಗಾಡುತ್ತಿದ್ದ ಪಣಿಯೂರು ಮೂಲದ ಮಾನಸಿಕ ಅಸ್ವಸ್ಥನ ಕೈಯಲ್ಲಿ ಗಾಯ ಉಂಟಾಗಿ ವೇದನೆ ಪಡುತ್ತಿದ್ದು, ಇದನ್ನ ಗಮನಿಸಿದ ಪ್ರಶಾಂತ್ ಪೂಜಾರಿ ಮತ್ತು ಶಿವಾನಂದ ಪೂಜಾರಿ ಜೊತೆಗೂಡಿ ಆರೈಕೆ ಮಾಡಿದ್ದು ಬಳಿಕ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಮತ್ತೊಂದು ಘಟನೆಯಲ್ಲಿ ಪಣಿಯೂರು ಕುಂಜೂರು ಬಳಿ ನಾಯಿಗಳ ದಾಳಿಯಿಂದ ಗಾಯಗೊಂಡಿದ್ದ ಕೋತಿಯನ್ನ ರಕ್ಷಿಸಿ ಆರೈಕೆ ಮಾಡಿ ಅರಣ್ಯ ಇಲಾಖೆಯ ಸುಪರ್ದಿಗೆ ನೀಡಿದ್ದಾರೆ. ಅರಣ್ಯ ಇಲಾಖೆಯ ಅಭಿಲಾಷ್, ಸ್ಥಳೀಯರಾದ ರಕ್ಷಿತ್ ಸುಜನ್ ಸಹಕರಿಸಿದ್ದಾರೆ. ಯುವಕರಿಬ್ಬರ ಮನುಷ್ಯ ಮತ್ತು ಪ್ರಾಣಿ ಪ್ರೇಮದ ನಿಷ್ಕಲ್ಮಶ ಸೇವೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.